ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ವಿದೇಶದಲ್ಲಿ ಸದ್ದು ಮಾಡುತ್ತಿದೆ ಇಂಗ್ಲಿಷ್ ತುಳು ಸಿನಿಮಾ. ದುಬೈನಲ್ಲಿ ಹೌಸ್ಫುಲ್ ಪ್ರದರ್ಶನ. ಹಾಸ್ಯ ದಿಗ್ಗಜರಿಂದ ಭರಪೂರ ನಗೆಯೌತಣ. ಗುಜರಿ ವಾಹನಗಳ ಡಂಪಿಂಗ್ ಕೇಂದ್ರವಾಗಿದೆ ಅಂಬೇಡ್ಕರ್ ಭವನ. ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯಕ್ಕೆ ಹೊಣೆಯಾರು? ಸಾರ್ವಜನಿಕರ ಪ್ರಶ್ನೆಗೆ ಬೇಕಾಗಿದೆ ಸಮರ್ಪಕ ಉತ್ತರ. ಕರಾವಳಿಯಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಗೋಕಳ್ಳರು. ಮಾರಿಯಮ್ಮ ಗುಡಿಯ ಬಳಿ ದನದ ತಲೆ ಪತ್ತೆ. ಕಿಡಿಗೇಡಿಗಳ ಕೃತ್ಯದ ಸುತ್ತ ಬೆಳೆದ ಅನುಮಾನದ ಹುತ್ತ.